ಬೆಳ್ತಂಗಡಿಯಲ್ಲಿ ಬಿಜೆಪಿ ಭಾರತೀಯ ಜನತಾ ಪಕ್ಷದ ವಿಜಯೋತ್ಸವದ ಸಮಾರಂಭದಲ್ಲಿ ಅಲ್ಲಿಯ ಶಾಸಕರಾದಂಥ ಹರೀಶ್ ಪೂಂಜರವರು ತಮ್ಮ ಹಿಂದೂ ಸಂಘಟನೆಯ ನಾಯಕರನ್ನ ಟೀಕಿಸುವ ಭರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಮೇಲೆ 24 ಜನರನ್ನ ಹತ್ಯೆ ಮಾಡಿದ್ದಾರೆ ಎಂಬ ಸುಳ್ಳು ಆರೋಪವನ್ನು ಮಾಡ್ತಾರೆ. ಈ ಆರೋಪವನ್ನು ಮಾಡುವ ಮೊದಲು ನಾನು ಹರೀಶ್ ಪೂಂಜರವ್ರ ಹತ್ರ ಕೇಳ್ತಾ ಇದ್ದೇನೆ, ಮೊದಲು ನಿಮ್ಮ ಸರ್ಕಾರ ಇತ್ತು, ಅವಾಗ ನೀವೇನು ಮಾಡ್ತಿದ್ದೀರಾ? ನೀವೇನು ತೆಂಗಿನಕಾಯಿ ಸಿಪ್ಪೆ ಸೀಳ್ತಾ ಇದ್ದೀರಾ? ಒಂದು ಆರೋಪವನ್ನಾದರೂ ನೀವು ಸಾಬೀತು ಮಾಡಿದ್ದೀರಾ? ಯಾಕೆ ಇಂಥ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಜನರನ್ನ ದಾರಿ ತಪ್ಪಿಸುವಂಥ ಕೆಲಸಕ್ಕೆ ಕೈ ಹಾಕ್ತಿದ್ದೀರಿ? ನೋಡಿ, ನಿಮ್ಮನ್ನು ಎಲ್ರಿಗೂ ತಿಳಿದಿದೆ, ನೀವೊಬ್ಬ ನಾಟಕೀಯ ರಾಜಕಾರಣಿ ಅಂತೇಳಿ. ಇನ್ನೂ ನೀವು ದಿನೇ ದಿನೇ ಇದನ್ನು ಮುಂದುವರಿಸ್ತಾ ಹೋದರೆ ನಿಮ್ಮ ಜನಪ್ರಿಯತೆ ತಳಮಟ್ಟಕ್ಕೆ ಹೋಗ್ತದೆ ಹೊರತು ನಿಮಗೆ ಇದರಿಂದ ಯಾವುದೇ ಆದಂಥ ಒಂದು ಪ್ರಚಾರ ಆಗಲಿ ನಿಮ್ಮನ್ನು ನಂಬುವವರಾಗಲಿ ಈ ಕರ್ನಾಟಕ ರಾಜ್ಯದಲ್ಲೇ ಇಲ್ಲ ಎಂಬುದನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ನೋಡಿ, ನಿಮ್ಮ ಹಿಂದುತ್ವದ ಬಗ್ಗೆ ನೀವು ಯಾರ ಮೇಲೆ ಆರೋಪ ಮಾಡಿದ್ದೀರಾ ಅವರು ಒಬ್ಬೊಬ್ಬರಾಗಿ ನಿಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ. ನಿಮ್ಮದು ನಿಜವಾದ ಹಿಂದುತ್ವವು ಅಲ್ಲ ನಾಟಕೀಯ ಹಿಂದುತ್ವ ಎಂದು. ಅದನ್ನು ನಾವೇನು ಹೇಳಬೇಕಾಗಿಲ್ಲ. ನೋಡಿ, ಒಬ್ಬ LLB ಪದವೀಧರನಾಗಿ 1ನೇ ಕ್ಲಾಸಿನ ಒಂದು ಅವಿದ್ಯಾವಂತನಂತೆ ನೀವು ವರ್ತಿಸುವುದು ಬಹಳ ಖೇದಕರದ ವಿಷಯ. ಇನ್ನಾದರೂ ನೀವು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ನೀವು ತಮ್ಮ ಕ್ಷೇತ್ರದಲ್ಲಿ ಆರೋಗ್ಯದ ವಿಷಯದಲ್ಲಿ ತಾವು ಗಮನವಿಡಬೇಕು. ಅಲ್ಲಿ ಹಲವಾರು ಹೆಸರಾಂತ ವಿದ್ಯಾಸಂಸ್ಥೆಗಳಿದೆ. ಅದರ ಬಗ್ಗೆ ನೀವು ಕೆಲವು ಕ್ರಮಗಳನ್ನು ಕೈಗೊಂಡು ಅಲ್ಲಿ ಜನರಿಗೆ ವಿದ್ಯಾರ್ಜನೆಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿ ಒಳ್ಳೆಯ ರೀತಿಯಲ್ಲಿ ಮುಂದುವರಿಯಿರಿ. ಮತ್ತು ನೀವೇನು ಇಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೀರಾ, ಅದು ನೀವೊಬ್ಬ ರಾಜ್ಯ ನಾಯಕನಾಗಿ ಗುರುತಿಸಿಕೊಳ್ಳಲಿಕ್ಕೆ ನೀವು ಮಾಡಿರುವಂಥ ಒಂದು ವಿಷಯ. ಇನ್ನಾದರೂ ಆ ಚಾಳಿಯನ್ನು ಬಿಟ್ಟು ಮುಂದಕ್ಕೆ ಸರಿದಾರಿಯಲ್ಲಿ ಮುಂದುವರಿಯಿರಿ ಎಂದು ಈ ಮೂಲಕ ನಾನು ಸ್ಪಷ್ಟನೆ ಪಡಿಸ್ತಾ ಇದ್ದೇನೆ. ಈಗಾಗಲೇ ಪುತ್ತೂರು ಠಾಣೆಯಲ್ಲಿ ಇದರ ಬಗ್ಗೆ ನಾವು ದಾಖಲೆ ಸಮೇತ ದೂರನ್ನು ನೀಡಿದ್ದೇವೆ. ಅದರ ಬಗ್ಗೆ ತನಿಖೆಯನ್ನು ನಡೆಸ್ತೇವೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಪುತ್ತೂರಿನಲ್ಲಿ ನೂತನ ಅಲಂಕೃತವಾದಂತಹ ಗೃಹೋಪಕರಣಗಳು ಈಗ ಫ್ಯಾಕ್ಟರಿ ರಿಯಾಯಿತಿ ದರದಲ್ಲಿ. ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಮೇ 8ರಂದು ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ. ನಿಮ್ಮ ಕನಸಿನ ಗೃಹ ಇನ್ನಷ್ಟು ಆಕರ್ಷಣೆಗೊಳಿಸಲು ವಾರ್ಡ್ರೋಬ್, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟೆಗಳು ಮುಂತಾದಂತಹ ಎಲ್ಲ ಗೃಹೋಪಕರಣಗಳು ಈಗ ಫ್ಯಾಕ್ಟರಿಯ ರಿಯಾಯಿತಿ ದರದಲ್ಲಿ. ಕನಸಿನ ಈ ರಿಯಾಯಿತಿ ಪೂರ್ಣವಾಗಿ ಉಪಯೋಗಿಸಿಕೊಳ್ಳಲು ಉದ್ಘಾಟನಾ ವೇಳೆಯ ಶುಭ ಮುಹೂರ್ತಕ್ಕೆ ಸ್ವಾಗತಿಸುತ್ತಾ ಇದ್ದೇವೆ. ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, 𝐼𝐻𝐿 ಕಾಂಪ್ಲೆಕ್ಸ್ ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.